9 ವರ್ಷದ ಬಾಲಕ ತನ್ನ ಪುಟ್ಟ ವಯಸ್ಸಿನಲ್ಲೇ ಬದುಕು ಕಳೆದುಕೊಂಡಿದ್ದಾನೆ. ಈತನ ಬದುಕಿನ ಚೇತರಿಕೆಗೆ ತಂದೆ ಹರಸಾಹಸ ಪಡ್ತಿದ್ದಾರೆ. ಔಷಧಿಗೆ ಹಣ ಹೊಂದಿಸಲಾಗದೆ ಹೆತ್ತವರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಕುಟುಂಬದ ಸಂಕಷ್ಟ ಕೇಳಿದ್ರೆ ಕಲ್ಲು ಬಂಡೆಯೂ ಕರಗುತ್ತೆ. ಬದುಕು ಕಳೆದುಕೊಂಡ ಗಗನ್ ಬದುಕಿನ ಕತೆ ಇಲ್ಲಿದೆ ನೋಡಿ. ಕಣ್ಣಲ್ಲಿ ಸಾವಿರಾರು ಕನಸು, ಏನೂ ಅರಿಯದ ಮುಗ್ಧ ಬಾಲಕನ ಮೊಗದಲ್ಲಿ ಮಂದಹಾಸದ ಚಿಲುಮೆ. ಆಟ ತುಂಟಾಟದ ಬಾಲ್ಯ, ಮನೆ ಮಂದಿಯ ಅಕ್ಕರೆ, ಬೆಚ್ಚಗಿನ ತೋಳಿನ ಆಸರೆ. ಆದರೆ ಈ ಪುಟ್ಟ ಬಾಲಕ ಬಾಲ್ಯದಲ್ಲಿ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾನೆ. ಅಷ್ಟಕ್ಕೂ ಈ ಬಾಲಕನ ಸಿಹಿ ಕನಸಿಗೆ ಕತ್ತಲಾಗಿ ಕಾಡುತ್ತಿರುವುದೇನು ಅನ್ನೋದನ್ನ ಹೇಳ್ತೀವಿ ಕೇಳಿ. ಈ ಮುಗ್ಧ ಹುಡುಗನ ಹೆಸರು ಗಗನ್. ವಯಸ್ಸು 9 ವರ್ಷ. ಎಲ್ಲ ಮಕ್ಕಳಂತೆ ಕಾಣೋ ಈ ಹುಡುಗ ಎಲ್ಲರಂತಲ್ಲ. ಹುಟ್ಟಿ 49 ದಿನವಾಗುತ್ತಲೇ ಅಸ್ತಮ ಕಾಯಿಲೆಯಿಂದ ಬಳಲರಾರಂಭಿಸಿದ. ಒಂದೇ ಮಧುಮೇಹ ಕಾಯಿಲೆಗೂ ತುತ್ತಾದ. ಈಗ ಈ ಬಾಲಕ ತನ್ನ ಪುಟ್ಟ ಬಾಲ್ಯದ ಎಲ್ಲ ಸಿಹಿ ಕ್ಷಣಗಳನ್ನ ಕಳೆದುಕೊಂಡು ಮನೆಯಲ್ಲಿಯೇ ಪುಟ್ಟ ಬೆಕ್ಕಿನ ಮರಿ ಜೊತೆ ಆಟವಾಡ್ತಾ ಕಾಲ ಕಳೆಯುತ್ತಿದ್ದಾನೆ. ಗಗನಿಗೆ ಯಾವ ಕ್ಷಣದಲ್ಲಿ ಏನಾಗುತ್ತೆ ಅನ್ನೋದನ್ನ ಊಹಿಸೋಕೆ ಆಗಲ್ಲ. ತಲೆ ತಿರುಗಿ ಬೀಳದೆ, ಕೋಮಕ್ಕೆ ಜಾರದೆ ಸೇಫ್ ಆಗಿ ಇರುತ್ತೇನೆ ಅನ್ನೋ ಗ್ಯಾರಂಟಿನೂ ಇಲ್ಲ. ಇದೀಗ ಈ ಗಗನ್ ದಿನಕ್ಕೆ 3 ಬಾರಿ ಇನ್ಸುಲಿನ್ ತೆಗೆದುಕೊಳ್ಳಬೇಕಾದ ಸ್ಥಿತಿಯಲ್ಲಿದ್ದಾನೆ. ಆದ್ರೆ ಇದಕ್ಕೆಲ್ಲ ಮೂಲ ಕಾರಣ ಹೆಲಿಕಾಪ್ಟರ್ ಮೂಲಕ ಎಗ್ಗಿಲ್ಲದೆ ಸಿಂಪಡಿಸಿದ ಎಂಡೋಸಲ್ಫನ್. ಗೇರು ಮರದ ಹೂಗಳಿಗೆ ಸಹ ಸೊಳ್ಳೆಯ ಬಾಧೆ ಬರುವುದುಂಟೆಂದು ಇದೇ ವಿಷಯವನ್ನ ದೊಡ್ಡದಾಗಿಸಿ ಈ ಸೊಳ್ಳೆ ಬಾಧೆಯನ್ನ ತಡೆಗಟ್ಟುವುದಕ್ಕಾಗಿ ಸುಮಾರು 20 ವರ್ಷಗಳ ಹಿಂದೆ ಹೆಲಿಕಾಪ್ಟರ್ ಮೂಲಕ ಈ ಎಂಡೋಸಲ್ಫನ್ ವಿಷದ ಮಳೆಗರೆಯಲಾಯಿತು. ಹೀಗೆ ಸಿಂಪಡಿಸಿದ ವಿಷ ನೀರು, ಭೂಮಿ, ಗಾಳಿ ಎಲ್ಲದರಲ್ಲೂ ಸೇರಿಕೊಂಡಿತ್ತು. ಇಷ್ಟೇ ಅಲ್ಲದೆ ಮನುಷ್ಯನ ದೇಹದಲ್ಲಿ 10 ರೀತಿಗಳಲ್ಲಿ ಪ್ರವೇಶಿಸಿ ದೇಹದ ನರಮಂಡಲಕ್ಕೆ ಇನ್ನಿಲ್ಲದ ಬಾಧೆಯನ್ನ ತಂದೊಡ್ಡಿತು. ಈ ವಿಷಕಾರಿ ಔಷಧಿ ಮಾನವನಿಗೆ ಹಾಗೂ ಪರಿಸರಕ್ಕೆ ಹಾನಿಕಾರಿ ಆಗುತ್ತದೆಂಬುದು 2011ರಲ್ಲಿ ಸಾಬೀತಾಯಿತು. ಆದರೆ ಅಷ್ಟರಾಗಲೇ ಎಂಡೋಸಲ್ಫನ್ ವಿಷ ಅದೆಷ್ಟೋ ಜನರ ದೇಹದೊಳಗೆ ನುಸುಳಿಕೊಂಡಿತ್ತು. ಈ ಪುಟ್ಟ ಬಾಲಕನ ಬದುಕನ್ನ ನುಂಗಿದ್ದು ಕೂಡ ಈ ಮಹಾಮಾರಿ ಎಂಡೋಸಲ್ಫನ್. ಈ ಹುಡುಗನ ತಂದೆ ಕೃಷ್ಣಪ್ಪ ಗೌಡ ಪುತ್ತೂರು ತಾಲೂಕಿನ ಬಲ್ನಾಡು ನಿವಾಸಿಗಳಾದ ಇವರು ಮಗನ ಔಷಧಿಗಾಗಿ ಹಣ ಹೊಂದಿಸಲು ಪರದಾಡುವ ರೀತಿ ನೋಡಿದ್ರೆ ನಿಜವಾಗಿಯೂ ಕರುಳು ಕಿತ್ತು ಬರುತ್ತೆ. ಕೂಲಿ ಕೆಲಸ ಮಾಡಿಕೊಂಡು ಮನೆ ಜವಾಬ್ದಾರಿ ಹೊತ್ತುಕೊಂಡು ಇತ್ತ ಮಗನ ಔಷಧಿಗೂ ಹಣ ಸಂಗ್ರಹಿಸಲು ಹರಸಾಹಸ ಪಡುತ್ತಿದ್ದಾರೆ. ಗಗನ್ ಪರಿಸ್ಥಿತಿಯನ್ನು ನೋಡಿ ಆರೋಗ್ಯ ಇಲಾಖೆ ಎಂಡೋ ಸಂತ್ರಸ್ತ ಪಟ್ಟಿಗೆ ಸೇರಿಸಿಕೊಂಡು ಇಲಾಖೆಯಿಂದ ನೀಲಿ ಕಾರ್ಡನ್ನು ಕೂಡ ನೀಡಿದೆ. ಆದರೆ ಕಾರ್ಡ್ ಮೂಲಕ ನೀಡಬೇಕಾದ ಯಾವುದೇ ಸೌಲಭ್ಯವನ್ನ ಇಲಾಖೆ ಈವರೆಗೂ ನೀಡಿಲ್ಲ. ಇದಿಷ್ಟೇ ಅಲ್ಲದೆ ಮಗನ ಚಿಕಿತ್ಸೆಗೆ ನೆರವು ನೀಡುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ, ಸ್ಥಳೀಯ ಶಾಸಕ ಸೇರಿದಂತೆ ಹಲವರಿಗೆ ಮನವಿ ಮಾಡಿದ್ದರೂ ಈವರೆಗೆ ಯಾವುದೇ ನೆರವು ಲಭ್ಯವಾಗಿಲ್ಲ. ಈ ಎಲ್ಲ ಕಷ್ಟಗಳಿಂದ ನೊಂದ ಗಗನ್ನ ತಂದೆ ಮಗನ ಚಿಕಿತ್ಸೆಗೆ ಹಣ ಹೊಂದಿಸಲು ಬೀದಿ ಬೀದಿ ಅಲೆದು ಹಣ ಒಟ್ಟುಗೂಡಿಸಬೇಕೆಂದು ತೀರ್ಮಾನಿಸಿದ್ದಾರೆ. ಸ್ವಾಮಿ, ನನ್ನ ಬಾಲೆಗೆ ಹುಷಾರಿದ್ದಾನೆ. ಎಲ್ಲಿ 42 ಅಡಿಯಿಂದ ಬಾಲೆಗೆ ಹುಷಾರಿದ್ದಾನೆ ಇರ್ತೇನೆ. ಎಂಗ್ಲ ಮುಲ್ಪ ಮಂಜ ಡಾಕ್ನಾಡೆ ಬರ್ತದೆ. ಆ KMC 10 ಕಡೆ ಕೊಡ್ತಾರೆ. ಅಪ್ಪಗಣೆ ಕೋಮ ಓದಿತ್ತೆ 5 ಬುಕ್ಕ ಪರಪ್ಪ 7 ವರ್ಷ ಹಣಗಾಗಿ ದಮ್ಮ ಕಟ್ಟು ನಿಮ್ಮ ನೆನೆ ಬಿತ್ತಿನ ಅಪ್ಪಗಣೆ ಕಮ್ಮಿ ಆಗ್ತಾನೆ. 7 ವರ್ಷ ಸಾಧಾರಣ ಕಮ್ಮಿ ಅಂದರೆ ಇದಕ್ಕೆ ಶುಗರ್ ನಿಂತೀನಿ. ಆ ಪೊರ್ತುಲ ರಡ್ಡು ದಿನ ಕೋಮಡು ಬೋತಿ ಪರಪ್ಪ ಮಗನ 5 ಬುಕ್ಕ ಪರಪ ತಿಂಗಳು ಮತ್ತೆ 8 ವರ್ಷ ಪರಪ ಕೋಮ ಬೋತಿ ಪೋತ್ 15 ದಿನ 10 ದಿನ ಸರಿ ಆತಂಕ ನೆಂಪಿಜ್ಜಿ ಅಂತ ಕೋಮ ಬೋತನೆ ಅಂದು ಬೊಕ್ಕ ಓವರ್ ಟ್ರೀಟ್ಮೆಂಟ್ಲ ಎಂಗ್ಲ ನೀಲಿ ಕಾರ್ಡ್ ಕೊನೆ ಓವ್ಲ ತಿಕ್ಕಿದ್ದಿಜ್ಜಿ ಎಂಗ್ಲಿಗೆ ಕಷ್ಟಪಟ್ಟು ಎಂಕ 300-400 ರೂಪಾಯಿ ಖರ್ಚಿನ ದಿನೊಟ್ಟು ಅಂಡ ಎಂಕ್ ನಾನು ಏನು ಖಾಲಿ ಕೂಲಿ ಕಡಿಮೆ ಬೆಂದೊಂದುಲ್ಲೆ ಓಲಂಡು ಬೇಲೆ ಎತ್ತನ ಬೇಲೆ ಈಜಿನ ಓಲನ್ ಜಾತ್ರೆ ತಲ್ಲ ಪೋದು ಬೇರೆ ಬಾರ್ದು ಮಂತೊಂದುಲ್ಲೆ
ಭಾರಿ ಭಂಗ ಪ್ರಿಂಕ್ ದಾಂಡ ಸಹಾಯ ಮಂತ್ ಕೊರ್ಪುನಿತೆ ಕೊರುಡು ಎಣ್ಣ ಮಾತಾಡ ಡಾಕ್ಯುಮೆಂಟ್ಗೆ ಎಣ್ಣೆಲ್ಲ ಎಣ್ಣ ಇಜ್ಜಿ ಮುಗುಮರಾಣಿ ಕುಡ್ಲದಾಗಲು ಬತ್ತೇರು ರಡ್ಡಿ ಜನ ಒಡಿ ಬತ್ತೇರು ಬುಕ್ಕೊಡಿ ಪುತ್ತೂರ್ದಾರು ಬುಕ್ಕೊಂದು ಜನ ಬತ್ತೇರಿ ಆಗ್ಲ ಪುದಾರ್ ಇಂಚಿನ ಗೊತ್ತು ಉಂಜ ಮೊಬೈಲ್ ನಂಬರ್ ಉಂಟು ಬುಕ್ ಆಗಲಿ ಏರು ದಾಡಿನ ತುಜಿ ಜದಿನೋಳು ಇಂಕ ಬತ್ತು ರಾಜವಂತ ಕುಳ್ಳೇರ ಪೂಜಿ. ಮಗನ ಪರಿಸ್ಥಿತಿ ಕಂಡು ಹೀಗೆ ದಿನ ಕಣ್ಣೀರಲ್ಲಿ ಬದುಕು ಕಳೆಯುತ್ತಿರೋ ಇವರಿಗೆ ಸಹಾಯ ಹಸ್ತ ಚಾಚುವವರ ನೆರವು ಬೇಕಾಗಿದೆ. ಮಧುಮೇಹ, ಅಸ್ತಮಾ, ನ್ಯೂಮೋನಿಯಾದಿಂದ ಬಳಲುತ್ತಿರುವ ಈ ಬಾಲಕನ ತಾಯಿಯ ಕಣ್ಣೀರನ್ನ ಒರೆಸಬೇಕಾಗಿದೆ. ಔಷಧಿಯಲ್ಲಿ ಬದುಕುತ್ತಿರುವ ಗಗನ್ಗೆ ಆರೋಗ್ಯಯುತವಾದ ಹೊಸ ಜೀವನ ಕೊಡಿಸಬೇಕಾಗಿದೆ. ಆದರೆ ಅದಕ್ಕೆಲ್ಲ ದೊಡ್ಡ ಮನಸ್ಸಿನ ದಾನಿಗಳ ಸಹಾಯವೂ ಬೇಕು. ಗಗನ್ ಕಷ್ಟಕ್ಕೆ ನೆರವಾಗುವ ಸಹೃದಯಿಗಳು ಇಲ್ಲಿ ಕಾಣುವ ಅಕೌಂಟ್ ನಂಬರಿಗೆ ಹಣವನ್ನ ಕಳಿಸಬಹುದು. ಮುಗ್ಧ ಬಾಲಕನ ಆರೋಗ್ಯಕ್ಕೆ ನಮ್ಮ ನೆರವಿನ ಒಂದು ಪಾಲು ಇರಲಿ. ಕ್ಯಾಮರಾಮ್ಯಾನ್ ನಿಶಾಂತ್ ಜೊತೆ ಭರತ್ ಬಲ್ನಾಡ್, ಕಹಳೆ ನ್ಯೂಸ್.